ನಮ್ಮ ಪಂಚಮಶಾಲಿ ಸಮಾಜ ಟೋಟಲ್ 90% ನಾವು ರೈತಾಪಿ ಜನರಿದ್ದು ಇವತ್ತು ರೈತರನ್ನು ಭಾಳಷ್ಟು ಸಂಕಷ್ಟದಲ್ಲಿದ್ದೇವೆ. ಅದೇ ರೀತಿ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದ ಒಂದು ನಮ್ಮ ಸಮಾಜ ಅಂತ ಹೇಳ ಬಯಸ್ತಾ ಇದ್ದಾನೆ. ಯಾಕಂದರೆ ಹಿಂದೆ ನಮ್ಮ ಸಮಾಜ ಎಲ್ಲ ಸಮಾಜಕ್ಕೂ ಇವತ್ತು ದಾನ ಕೊಟ್ಟು ಬದುಕಿಸಿದಂಥ ಸಮಾಜ ನಮ್ಮ ಪಂಚಮಶಾಲಿ ಸಮಾಜ. ಇವತ್ತು ಸಮಾಜ ಏನೈತಪ್ಪ ಅಂದರೆ ನಮ್ಮ ಸಮಾಜ ಇವತ್ತು ನಾವು ರಾಶಿ ತುಂಬಕ್ಕಾದ್ರೆ ಎಲ್ಲ ಸಮಾಜಕ್ಕೂ ನಾವು ದಾನ ಕೊಟ್ಟು ಆಮೇಲೆ ರಾಶಿ ತೆಗೆದುಕೊಂಡು ನಾವು ಪ್ರಸಾದ ಮಾಡ್ತಾಯಿದ್ದೀವಿ. ಎಲ್ಲರೂ ಹೊಟ್ಟೆ ತುಂಬಿಸಿ. ಆದರೆ ಇವತ್ತೇನಾಗೈತೆ ಅಂದರೆ ನಮ್ಮ ಹೊಟ್ಟೆ ಖಾಲಿ ಆಗೈತೆ. ಇವತ್ತು ನಮ್ಮ ಮಕ್ಕಳು ಏನಪ್ಪ ಅಂದರೆ ಇವತ್ತು ಆರ್ಥಿಕವಾಗಿ ತೊಂದರೆ ಆಗಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿದ್ದಾರೆ. ಹೀಗಾಗಿ ನಾವು ರೈತರ ಮಕ್ಕಳಾಗಿ ಜಮೀನು ದುಡಿತೋದ್ರಿಂದ ನಮ್ಮ ರೈತರ ಮಕ್ಕಳಿಗೆ ಇವತ್ತು ಕನ್ಯೆ ಕೊಡೋದಕ್ಕಿಲ್ಲ. ಇವತ್ತು ಲಗ್ನ ಆಗಲಾರ್ದವರು ಭಾಳಷ್ಟು ಜನ ಹುಡುಗರ ಹಳ್ಳಿಯಲ್ಲಿದ್ದಾರೆ. ಇವತ್ತು ಆ ನಿಟ್ಟಿನೊಳಗೆ ಇವತ್ತು ಎಲ್ಲ ಸಮಾಜನೂ ಇವತ್ತು ಲಾಭ ಪಡ್ಕೊಳ್ತಾ ಇದೆ ಇವತ್ತು. ಆದರೆ ನಮ್ಮ ಸಮಾಜಕ್ಕೆ ಯಾವುದೇ ಥರವಾದ ಇವತ್ತು ಮೀಸಲಾತಿ ಇಲ್ಲ, ಯಾವುದೇ ಥರದ ಲಾಭ ಇಲ್ಲ. ಆ ದೃಷ್ಟಿಕೋನದೊಳಗೆ ನಾವು ಸಹಿತವಾಗಿ ಭಾರತದಲ್ಲಿ ವಾಸ ಮಾಡ್ತಿದ್ದೇವೆ, ಕರ್ನಾಟಕ ವಾಸ ಮಾಡ್ತಿದ್ದೇವೆ. ನಾವು ಸಹಿತವಾಗಿ ಇವತ್ತು 80 ಲಕ್ಷ ಜನ ಇವತ್ತು ನಾವು GST ಮುಖಾಂತರವಾಗಿ ಇವತ್ತು ಒಂದು ಬಟ್ಟಿ ಹಾಕಿಕೊಂಡು ನಾವು GST ಕಟ್ತಾ ಇದ್ದೇವೆ. ಇವತ್ತು ಗೌರ್ಮೆಂಟಿಗೆ ನಾವು ದುಡ್ಡು ಕಟ್ತಾ ಇದ್ದೇವೆ. ಆದರೆ ನಾವು ಉಪಯೋಗ ಮಾಡಿಕೊಳ್ಳೋದು ಒಂದು ಪೈಸನೂ ಇಲ್ಲ. ಆ ದೃಷ್ಟಿಕೋನವಾಗಿ ನಮ್ಮ ಹೋರಾಟ ಏನಪ್ಪ ಅಂದರೆ ಇವತ್ತು ನಮ್ಮ ಮೀಸಲಾತಿ ಕೊಡಲೇಬೇಕು. ನಮ್ಮ ಮಕ್ಕಳಿಗೆ ಇವತ್ತು ಒಳ್ಳೆಯ ಎಜುಕೇಷನ್ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಇವತ್ತು ಹಿಂದುಳಿದ ನಮ್ಮ ಪಂಚಮಶಾಲಿ ಸಮಾಜ ಆಗಿದ್ದು ದೃಷ್ಟಿ ಇಟ್ಟುಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೊಡ್ತು ಅಂತ ಒಪ್ಪಿಕೊಂಡಿದ್ದರು. ಆದರೆ ಇದುವರೆಗೆ ಕೊಟ್ಟಿಲ್ಲ. ಆದರೆ ನಿನ್ನೆ ನಮ್ಮ ಸಮಾಜ ಏನಪ್ಪ ಅಂದರೆ ಇವತ್ತು ದಂಗೆ ಎದ್ದು ಇವತ್ತು 10,000 ಜನ ಇವತ್ತು 10 ಲಕ್ಷ ಜನ ಇವತ್ತು ಬೆಂಗಳೂರಲ್ಲಿ ಕೂಡಿದ್ದು ನೋಡಿದರೆ ಎಲ್ಲರೂ ಇವತ್ತು ಅವರು ಬಡವರು ಇದ್ದುಕೊಂಡು ಕೂಲಿಕಾರಿದ್ದು ಬಟ್ಟಿ ಹಾಕ್ಕೊಂಡು ದುಡ್ಡಲ್ಲಿ ಇವತ್ತು ಗಾಡಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬಟ್ಟೆ ಕಿಟ್ಕೊಂಡ್ಬಂದು ಅಂಥ ಜನ ಇವತ್ತು ವಾಪಸ್ ಹೋಗಿದ್ದಾರೆ. ಇನ್ನೂ ಜನ ಬರ್ತಾ ಇದ್ದಾರೆ. ನಾವು ಮೀಸಲಾತಿ ಸಿಗೋವರೆಗೂ ನಾವು ಇಲ್ಲಿ ಕದಲೋದಿಲ್ಲ. ಇವತ್ತು ಸ್ಟ್ರೈಕ್ ಮಾಡ್ತೀವಿ. ಇವತ್ತು ಮುಂದೆ ಇನ್ನೂ ನಮ್ಮ 4ನೇ ತಾರೀಕಿನೊಳಗಾಗಿ ನಮ್ಮ ಮೀಸಲಾತಿ ಘೋಷಣೆ ಮಾಡ್ಲಿಕ್ಕಂದ್ರೆ ನಾವು ಎಲ್ಲ ರೀತಿಯ ಸತ್ಯಾಗ್ರಹಕ್ಕೂ ನಾವು ರೆಡಿ ಇದ್ದೀವಿ. ಉಪವಾಸ ಇರ್ಬೋದು. ಅದೇ ರೀತಿಯಾಗಿ ಏನಾದರೂ ಇವತ್ತು ತೊಂದರೆ ಆದರೆ ಅದು ಸರ್ಕಾರನೇ ಹೊಣೆ ಆಗುತ್ತೆ. ನಮ್ಮ ರೈತರಿಗೆ ತೊಂದರೆ ಆದರೆ ಅದು ಹೊಣೆಗಾಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ಮೀಸಲಾತಿ ಕೊಡಲೇಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಕರ್ನಾಟಕ ಸರ್ಕಾರದಲ್ಲಿ ನಾನು ಇವತ್ತು ನಮ್ಮ ಪಂಚಮಶಾಲಿ ಸಮಾಜದ ಪರವಾಗಿ ಕೇಳಿಕೊಡ್ತಾ ಇದ್ದೇನೆ.